ಆಸ್ಟ್ರೇಲಿಯಾ ಗೋಲ್ಡ್ ರಶ್ ವೇಳೆ 1869ರ ಫೆಬ್ರವರಿ 5ರಂದು ಗಣಿಗಾರಿಕೆಯಲ್ಲಿ ತೊಡಗಿದ್ದ ಇಬ್ಬರಿಗೆ ಮನುಷ್ಯ ಗಾತ್ರದ ಚಿನ್ನದ ಗಟ್ಟಿ ಸಿಕ್ಕಿತು. ಬ್ರಿಟಿಷ್ ಸರಕಾರ ಮಜಾ ಮಾಡಿತು. ಕಾರ್ನಿಶ್ ಗಣಿ ಕಾರ್ಮಿಕರಾದ ಜಾನ್ ಡೀಸನ್ ಮತ್ತು ರಿಚರ್ಡ್ ವುಡ್ಸ್ ಈ ಬಾರಿ ಚಿನ್ನದ ಗಟ್ಟಿ ಎತ್ತಿದವರು. ಅದು 61 ಸೆಂಟಿಮೀಟರ್ ಎತ್ತರವಿತ್ತು ಮತ್ತು 72 ಕಿಲೋ ತೂಕವಿತ್ತು. ವಿಕ್ಟೋರಿಯಾ ಪ್ರದೇಶದ ಗಣಿಗಾರಿಕೆ ಭಾರಿ ಫಲ ತಂದಿತ್ತು. ಇದನ್ನು ಲಂಡನ್ನಿಗೆ ಸಾಗಿಸಿ ಕತ್ತರಿಸಿ ಮಾರಲಾಯಿತು. ಅದಕ್ಕೆ ಆಗ ಸಿಕ್ಕ ಹಣ 20 ಲಕ್ಷ ಪೌಂಡ್ಗಳು. ಆದರೆ ಚಿನ್ನ ಎತ್ತಿದವರು ಇಬ್ಬರಿಗೆ ಸೇರಿಕೊಟ್ಟ ಹಣ 10,000 ಪೌಂಡ್ಗಳು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.